ಫಸ್ಟ್ ಟೈಮು ಲೆಕ್ಚರಿಂಗ್ ಕೊರೊಂದು ಕೊರ್ರೆ ಬತ್ತೀನಿ ಏರಿ ನೆರ್ಪಿನ್ ಡೇ ಪೆಟ್ಟುಗೋದ ಯುದ್ಧವಿದ್ದಾರೆ ಅದೇ ಯುದ್ಧಕ್ಕೆ ಗೆದ್ದು ಬಾ ಮಗನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು BK Christian ಯೂಟ್ಯೂಬ್ ಚಾನಲ್ ಮಾತ್ರ ನಮಸ್ಕಾರ ಗುಡ್ ಮಾರ್ನಿಂಗ್ ಇನಿ ಎಂಕಲ್ ಒಂಜಿ ವಿಟ್ಲ ಸೈಡ್ ಪೋವನಲ್ಲ ಯಾನು ಬೊಕ್ಕದ್ದನು ಒಂಜಿ ಟ್ರೈನಿಂಗ್ ಕೊರ್ರೆ ಫೋಟೋಗ್ರಾಫಿ ಬೊಕ್ಕ ಫಿಲ್ಮ್ ಮೇಕಿಂಗ್ದ ಬಗ್ಗೆ ನಮಗೆ ಗೊತ್ತಿಪ್ಪನಾತ ವಿಷಯ ಒಂಜಾತ್ ಜೋಕ್ಲೆಗಿ ಅಲ್ಪ ಶಿಬಿರ ನಡತೊಂದುಂಡು ಅಂಜಾಜಿ ದಿನದ ಶಿಬಿರ ಸೊ ಅಡಿಗಿತ್ತೆ ಪಿದಾಡೊಂದುಲ್ಲ ನಮಗೆ ಗೊತ್ತಿಪ್ಪನಾತ ವಿಷಯ ಅಕ್ಲೆ ಪಂದು ಕೊರ್ಕ ಪಂಪಿನ ಒಂಜಿ ಎಲ್ಲಿಯ ಪ್ರಯತ್ನ ಫಸ್ಟ್ ಟೈಮ್ ಏನು ಮಲ್ತೊಂದಪ್ಪನು ಸೊ ಸಪೋರ್ಟ್ ಇಪ್ಪಡ್ನಿಗಳ ಮಾತೇನಲ್ಲ ಈ ವಿಡಿಯೋ ಐನಾತು ಲಾಸ್ಟ್ ಮೊಟ್ಟ ತೂಲೆ ನಮ್ಮ ಕಲ್ಪ ಜೋಕ್ಲು ಮಾತಲ್ಲ ಐನಾತು ಲಾಗಿಂಗ್ ಅನ್ಬರೆ ಟ್ರೈನ್ ಮಲ್ಪ ಅಚ್ಚಾಯ್ತು ಡಾರ್ಲಿಂಗ್ ಹಾಯ್ ಪಾನ್ ಪಂಡದೆ ಅವಡೆ ಏ ಅಜ್ಜಿ ಕೊಡುವ ಎತ್ತಿಂತೂಲಿ ಅಜ್ಜಿ ಕೊಡು ಬನ್ನಿ ಇನ್ನು ಸ್ಪೆಷಲ್ ಅಪ್ಪ ಮಾಡಿದ್ದಾಳೆ ಅಪ್ಪ ಆಗೋ ಹೊತ್ತಿನಲ್ಲಿ ಅಪ್ಪ ತಿನ್ನುವ ಗತಿ ಬಂತಲ್ಲ ನೋಡಿ ಫ್ರೆಂಡ್ಸ್ ಸೊ ಅಪ್ಪ ತಿನ್ನೋದಲ್ಲ ಅಪ್ಪ ಸೂಪರ್ ಏರಿ ನೆರ್ಪಿನ್ ಡೇ ಮುನ್ನಿ ಪಾಡು ವಾ ಇಡ್ಲಿ ಪಾಡು ಬಾ ಮುನ್ನಿಗೆ ಲೆಮನ್ ಟೀ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ ಕನ್ನಡದ ನಮಸ್ತೆ ಮಕ್ಕಳೇ ನಮಸ್ತೆ ಮಕ್ಕಳೇ ಅಂದ್ರೆ ಹೆಂಗೆ ಕೊಯ್ಚ ಹಿಂಗೆ ಅಲ್ಪ ಬೇತೆ ಟೀಚರ್ ಅದು ಬೇತೆ ಇಂಚಿ ನಮ್ದು ಟೀಚರ್ ಅದು ಯಾಯಿನ ಫನೋಲಿ ಫಸ್ಟ್ ನಮ್ಮ ಇಂಟ್ರೊಡಕ್ಷನ್ ಬೊಕ್ಕಕಲ್ನ ಇಂಟ್ರೊಡಕ್ಷನ್ ಫಸ್ಟ್ ಗುಡ್ ಮಾರ್ನಿಂಗ್ ಟೀಚರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಟೀಚರ್ ಅದು ನಮ್ಮನೆ ಮಾಡ್ರೆ ಓದು ಗುಡ್ ಮಾರ್ನಿಂಗ್ ಟೀಚರ್ ಬಂದದು ಕುಲ್ಲುನಿ ನಮ್ಮನೆ ಗುರುನೆ ನಮ್ಮ ಬುದ್ಧರ್ ಪನ್ನದು ಐದು ಬೊಕ್ಕಕಲ್ನ ಬುದ್ಧರ ಕೇರ್ ನೋಡು ಕಲ ಬುದ್ಧರಿಗೆ ಏನ್ರ ಸಂಘ ತಿಂದು 35 ಜೋಕುಲು ಲಾಗೆ 35 ಜನ ತಬುದರಿಗೆ ಏನು ಗುಲ್ನಾವ ಟೈಮ್ ಇವ್ನ ಅಂಜೇನದ ಬಂದು ಒರೆ ನಿಕಲ ಇಂಟ್ರೊಡಕ್ಷನ್ ಪನ್ಲೆಂದು ಈ ಸೈಡ್ ಇರ್ದು ಸ್ಟಾರ್ಟ್ ಆಡ್ಬಿಡು ಒರಿ ಪಣೋ ಒಂದು ಓಪಿ ಅಪ್ಪ ತಿಂದ್ರೆಂದೆಪ್ಪನ ತಿತ್ತು ತಿನಿಯರ ಗೊತ್ತಿಜ್ಜಿಯ ಅಪ್ಪ ತಿನಿಯರ ಗೊತ್ತು ಮೂಗಿನ ಮೇಲೆ ಅಪ್ಪ ಇದೆ ಈ ಬಾಯಿ ತಿಂದ ಮೂಗು ಕೊಟ್ಟಿದ್ದು ಬಾಯಿಗೆ ತಿತ್ತಿಜ್ಜಿ ನಾನು ದಿಬ್ಬ ತಿತ್ತು ಅಪ್ಪ ತಿರ್ತು ಬರ್ನೆ ದಾದಾ ಆಲ್ ದಿ ಬೆಸ್ಟ್ ಮಾಮ ಬಂದಿರಿ ಥ್ಯಾಂಕ್ ಯು ಪೆಟ್ಟುಗೋದ ಯುದ್ಧವಿದ್ದಾರೆ ಅದೇ ಯುದ್ಧಕ್ಕೆ ಗೆದ್ದು ಬಾ ಮಗನಿ ಥ್ಯಾಂಕ್ ಯು ಪಲ ಕತ್ತಿ ನೀನು ಟ್ರೈನಿಂಗ್ ಕೊರ್ರೆ ಪೋಪಿನ ನಮ್ಮ ಜೋಕ್ಲಿ ಲೆಕ್ಕ ಸಾರಿ ವಾಡ್ರ ಅದ ಜೋಕ್ಲಿ ಸರಿಗಟ್ಟು ಪಾಡ್ನಿಗೆ ಏನು చేయండి ಪೆಟ್ಟೆ ಮುನ್ನಿ ಓ ಮುನ್ನಿ ಟಾಟಾ ಮುನ್ನಿ ಕೋಪನ ಮುನ್ನಿ ಕೋಪನ ಸೇಲೆನ ಇಂಜಿನ ಕೋಪನ ಸೇಲೆನ ಗಾಲ ಗೊತ್ತಾ ಬುಜಿ
ಐಸ್ 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 ಟಾಟಾ ಟಾಟಾ ಮುನ್ನಿ ಟಾಟಾ ಟಾಟಾ ಗಾಯ್ಸ್ ನಮ್ಮ ಪಿದಾಡೊಂದಿಲ್ಲ ಮಟ್ಟಿಗೆ ದನ ಕೊಡ್ಡೆಲ್ಲರು ಹಾಯ್ ಗೈಸ್ ಶೂಟು ಅಂತ ಕಮ್ಮಿ ಅಂಚ ಅದೇ ಪೋಪಿನೇ ಅಂಡು ಓಲಾ ಕೋರ್ ಜಸ್ಟ್ ಪಾತ್ರ ನಾನು ಮಲ್ಲ ಇಚ್ಛೆ ಅಂಚ ಪಿದಾಡ್ಗೈತೆ ನನ್ನ ಸೀದಾ ವಿಟ್ಲ ನಮ್ಮ ಲಾಸ್ಟ್ ಟೈಮು ಒಂಜಿ ಲಾಗ್ ಪಾರ್ದಿತ್ತ ಒಂಜಿ ಸಾಂಗ್ ರಿಲೀಸ್ ಆದಿತ್ತು ಒಂಜಿ ನೆತ್ತ ರಕ್ಷೆ ಪಂಡದು ಶ್ರೀರಕ್ಷೆ ಪಂಡದು ಅವೇ ಟೀಮ್ ದಾಖಲೆ ಮಲ್ಪ ಒಂದು ಉಪ್ಪುನು ನಮ್ಮ ಅನ್ನಪೂರ್ಣೇಶ್ವರಿ ಕ್ರಿಯೇಷನ್ ಪನ್ಪಿನ ಅಕಲ ಒಂಜಿ ಟೀಮ್ ಉಂಡು ಸೊ ಆ ಟೀಮ್ ದಾಖಲು ಇಂಚಿನ ಮತ್ತೆ ಎಡ್ಡೆ ಕಾರ್ಯ ಮಲ್ತೊಂದುಲ್ಲೆರು ಜೋಕ್ಲೆಗ್ ಒಂಜಿ ಬೋಡಾಪಿನ ಅಂಚಿನ ಅಂಚನೆ ಶಾರ್ಟ್ ಫಿಲ್ಮ್ಸ್ ಆಲ್ಬಮ್ ಸಾಂಗ್ಸ್ ಪುರ ಮಲ್ತೊಂದು ಉಪ್ಪೆರು ಮತ್ತೆ ಒಂದೊಂಜಿ ಆಜಿ ದಿನತ್ತೊಂಜಿ ಶಿಬಿರ ಮಲ್ತೊಂದುಲ್ಲೆರು ಐಟ್ ನಮಕ್ ಮಾತಲ್ಲ ಬರ್ಪುಂಡು ನಟನೆ ಬೊಕ್ಕ ಮೇಕಪ್ದ ಅಂಚನೆ ನಮಕ್ ಫೋಟೋಗ್ರಾಫಿ ಅಂಚೆ ಫಿಲ್ಮ್ ಮೇಕಿಂಗ್ ನೆತ ಮಾತ ವಿಷಯದ ಬಗ್ಗೆ ಒಂಚೂರು ಜೋಕ್ಲೆಗೆ ತೆರಿಪಾದ ಗೊರ್ಪ ಆಸಕ್ತಿ ಇತ್ತನ ಜೋಕುಲು ಬರೋಳಿ ಪಂಡದು ಅಂಚ ಆಯ್ತು ಆಲ್ರೆಡಿ ಜೋಕುಲು ಮಾತ ಸೆಲೆಕ್ಟ್ ಆದ ಆತಂಡು ಒಂಜಿ 30-35 ಜೋಕುಲು ಸೆಲೆಕ್ಟ್ ಆತಿರಂದು ಪಂಡೇರು ಸೊ ಒಂಜಿ ಎಲ್ಲೆ ಫೀಸ್ಲ ಎತ್ತನೇಕ್ ಮಲ್ಲ ಮಟ್ಟದತ್ತು ಒಂಜಿ ದಿನಕ್ಕೆ ಒಂಜಿ 100 ರೂಪಾಯಿ ಲೆಕ್ಕ ಒಂಜಿ ಎಲ್ಲೆ ಫೀಸ್ ಇಲ್ಲ ಐಟ್ಲ ಆಕಲ್ನ ಫುಡ್ ಮಾತ ಬರ್ಪುಂಡು ಜೋಕಲ್ನ ಮಾತ ಅಂಚ ಜೋಕ್ಲೆಗ್ ಒಂಜಿ ಈ ರಜೆ ಟೈಮುಡು ಒಂಜಿ ಕಲ್ಪನ ಅಂಚಿನ ಒಂಜಿ ಆಜಿ ದಿನದ ಒಂಜಿ ಶಿಬಿರ ಒಂಜಿ ಎಲ್ಲೆ ಮಟ್ಟದ ಅಂಚ ಅದು ನಮ್ಮ ಐಕ್ ಒಂಜಿ ದಿನತ್ತ ಒಂಜಿ ಕಾರ್ಯ ಚಟುವಟಿಕೆ ನಮ್ಮ ಕೊರಿಯರೆ ಇತ್ತೆ ಪೋಂದುಲ್ಲ ನಮಗೆ ಗೊತ್ತಿಪ್ಪುನ ಆತ ವಿಷಯ ನಾವು ಪಂದು ಕೊರ್ಕ ಪನ್ಪಿನ ಒಂಜಿ ಎಲ್ಲೆ ಪ್ರಯತ್ನ ಆತಿ ಒಂಜಿ ಫಸ್ಟ್ ಟೈಮು ನಮ್ಮ ಒಂಜಿ ಅಟೆಂಪ್ಟ್ ಫಸ್ಟ್ ಟೈಮು ಇಂಚ ಒಂಜಿ ಕ್ಲಾಸ್ ಕೊರ್ರೆ ಪೋಪುನು ನಾರ್ಮಲ್ ಸಿಂಗಲ್ ಆದ ಮಸ್ತ್ ಜನಕ್ಕೆ ಪಂದು ಕೊರ್ತಾ ಅದ ಸಿಂಗಲ್ ಆದ ಮಸ್ತ್ ಜನ ಪಂದು ಕೊರ್ತ ಬಟ್ ಇಂಚ ಮಾತೆರೆಗ್ಲ ಒಂಜಿ ಪಂದು ಕೊರ್ರೆ ಫಸ್ಟ್ ಟೈಮ್ ಬಟ್ ಒಂದು ಜೋಕುಲು ಇಲ್ಲಿ ಜೋಕ್ಲೆ ಆಯ್ನ ಹಿಡ್ದವರ ಅಕ್ಲಿಗೆ ಮಲ್ಲ ನೇತ ಬಗ್ಗೆ ಗೊತ್ತಾವಂದು ಬಟ್ ನಮ್ಮ ಹಿಡ್ದು ಆಪಿನಾಥ ಮಟ್ಟಕ್ಕೆ ತೆರಿಪಾಯರ ಒಂಜಿ ಟ್ರೈ ಮಲ್ಪುಗ ಅಂದಾತಿ ದೇ ಪಂಡ 15 ವರ್ಷದವುಲ ಇದು ಜೋಕ್ಲೆಗ್ ಎತ್ತು ಪಂಡಲ ಆತ ಪಕ್ಕ ಅರ್ಥ ಒಂದು ಪಂಡ್ರ ವಿಜಿ ಮಾತಲ್ಲ 15 ವರ್ಷಲ ಎತ್ತು ನಮ್ಮ ಆಜಿ 5 ವರ್ಷದ್ದು ಬೊಕ್ಕದ ಜೋಕುಲು ಅಪ್ಪಗ ಅಕ್ಲೆಗ್ ಎತ್ತ ಫೋಟೋಗ್ರಾಫಿ ಫಿಲ್ಮ್ ಮೇಕಿಂಗ್ದ ಬಗ್ಗೆ ಮಾತ ಮಸ್ತ್ ವಿಷಯ ತೆರಿ ಅಂದು ಅಕ್ಲಿಗೆ ಪಂದು ಕೊರಂಡಲ ಐನ್ ನೆನಪು ದೀಪುನಾತ್ ಅಕ್ಲಡ ಶಕ್ತಿ ಉಂಡ ನಂಗೆ ಗೊತ್ತುಜಿ ಬಟ್ ನಮ್ಮಂಜಿ ಪಂದು ಕೊರ್ಕ ಪನ್ಪಿನ ನಮ್ಮಂಜಿ ಪ್ರಯತ್ನ ಸೊ ಹೋಯಿದ್ದೆ ನಾ ಸೀದಾ ವಿಟ್ಲ ಓಕೆ ಗಾಯ್ಸ್ ನಮ್ಮ ವಿಟ್ಲ ಸ್ಕೂಲ್ ಎತ್ತ್ಯ ಜನ ಮತ್ತು ಬರೋಡಾತಿ ಬರೋಂದುಲ್ಲೆರಾತಿ ರೆಡಿ ಅವನುಂಡು ಚಾ ಎತ್ತೆ ನಾನು ಹೋದು ತೂಡು ದಾದ ಮಾತ ಸೆಟ್ಟಪ್ ಆತನು ದಾದ ಮಾತ ಮಲ್ಪೆರುಂಡು ಆಚಾಲೆ ಅಲ್ಲೇ ಆಚಾಲ ವಿಚಾಲ ಸೂರಿ ಆಚಲ್ ಬಿಟ್ಲ ಆಚಲ್ ವಿಚಲ್ ಅದಲ್ಲ ಬಿತ್ತಲ ಸೂರ ಮರುವೈ ಮಗದೀರ ತೀರ ಕೊಲಸೇಕರ ನಿಂಗಡ ನಿಂಗದ ಮಗ ನಂಗಡ ಕೆನ್ನೆ ಬಿರಲು ಜುಂಬಡ ಬಲಕೆಂಗುಡ ಚಿಕ್ಕ ಬಾಡಿಗೆ ಅದನ್ನು ಸುಧಾರಿಸಿ ಉಂಟು ಆಯ್ತು ಆವಿ ಬರೋದಿಲ್ಲ ಜೋಕ್ಲು ಒಂದೊಂದು 5 ನಿಮಿಷ ಆರಾಮ್ಸೆ ಇನ್ನುಂಡಾ ಟೇಬಲ್ ಉಂಡಾ ನರಟು ಮೇಜು ಮೂರು ಕ್ಲಾಸ್ ಮೂಲೆ ಇರ್ತದೆ ಇಪ್ಪತ್ತು ಕ್ಯಾಮರಾ ಮಧ್ಯೆ ಉಂಟು ರೆಡ್ ಉಂಟು ಜಸ್ಟ್ ಒಂದು ಬೇರೆ ಚೇತನ್ ಬೈ ಚೂರು ಬಿಸಿ ಇಲ್ಲ ಬಿಸಿ ವೈಯಕ್ತಿಕವಾಗಿ ಅವರು ಬಿಸಿ ಇಲ್ಲ ಮದುವೆ ಅಂಡ ಮದುವೆ ಅಂಡ ಪನಂದೆ ಹಬೀಬಿ ಕಮ್ ಟು ವಿಟ್ಲ ಬಂತಿಜಿರ್ದಲ್ಲ ಎಷ್ಟು 35 ತರ್ತಿಯಾನ ಬರಲ್ಲ ಮಧ್ಯಾಹ್ನ ಒಳ್ಳೆ ಕೆಲವು 2 ಜನ ನಾವು ಎಕ್ಸಾಮ್ ಅಂತ
ಕ್ಲೋಸ್ ಮಾಡ್ಕೊಂಡು ಟರ್ಪಲ್ ವಿಂಡೋ ಅಂದ್ರೆ ನಮ್ಮ ಸೆಟಪ್ಪು. ಇವತ್ತು ನಮ್ಮ ಜೊತೆ ಇದು 2ನೇ ದಿನದ ರಂಗನಟನ ಶಿಬಿರ. ಇದಕ್ಕೆ ಇವತ್ತು ನಮ್ಮ ಜೊತೆ ಬಂದಿರೋರು ಬಾಸುಪುರಳ ನೋಡಿದ್ದೀರಾ ಇವರನ್ನ? ಬ್ಯಾಂಕ್ಲೆಟಲ್ಲಿ ನೋಡಲಿಲ್ವಾ? ಪೋಸ್ಟರಲ್ಲಿ ನೋಡಲಿಲ್ವಾ? ಪೋಸ್ಟರ್ ನೋಡಲಿಲ್ವಾ? ಇವರು ಛಾಯಾಗ್ರಾಹಕರು, ಅಂದರೆ ಫೋಟೋಗ್ರಾಫರ್, ಫಿಲ್ಮ್ ಮೇಕರ್ ಎಲ್ಲ ಆಗಿರ್ಬೋದು. ಅದರ ಜೊತೆ ಪ್ರಚಲಿತ ಯೂಟ್ಯೂಬರ್ BK ಕ್ರಿಯೇಷನ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ನೋಡಿರ್ಬೋದು. ಅದರ ಪಾಂಡರಾಗಿರುವಂಥ ಬಾಸುಪುರಳ ಅವರು ನಮ್ಮ ಜೊತೆ ಬಂದರು. ಇವರು ಕೆಲವೊಂದು ಸಿನಿಮಾದಲ್ಲಿ ಸಹ ಫಿಲ್ಮ್ ವರ್ಕ್, ಇದು ಕ್ಯಾಮರಾ ವರ್ಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ಶಾರ್ಟ್ ಫಿಲ್ಮ್, ಆಲ್ಬಮ್ ಸಾಂಗ್, ಡಾಕ್ಯುಮೆಂಟ್ರಿ ಎಲ್ಲವನ್ನು ಎಡಿಟ್ ಮಾಡಿದಂಥದ್ದು ಬಾಸುಪುರಳ. ಇದರಲ್ಲಿ ಇವರು ಫೋಟೋಗ್ರಾಫಿ ಮತ್ತು ಫಿಲ್ಮ್ ಮೇಕಿಂಗ್ನ ಬೇಸಿಕ್ ಮಾಹಿತಿ ಹಾಗೂ ಅವರ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಓಕೆ, ಅವರನ್ನು ಸ್ವಾಗತಿಸುವ. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ಚಾ ಎಲ್ಲ ಕುಡಿದ್ರಾ? ತಿಂಡಿ ತಿಂದ್ರಾ? ಹಾಗಾದ್ರೆ ಇವತ್ತು ಕ್ಲಾಸ್ ಹೇಗೆ ಮಾಡ್ಬೋದಲ್ಲ? ಯಾರೆಲ್ಲ ಫೋಟೋಗ್ರಾಫಿ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದೀರಾ? ಎಲ್ಲರೂ ಇಂಟ್ರೆಸ್ಟೆಡಾ? ಫಿಲ್ಮ್ ಮೇಕಿಂಗ್ ಬಗ್ಗೆ ಎಲ್ರಿಗೂ ಫಿಲ್ಮ್ ಮೇಕಿಂಗ್ ಅಂದರೆ ಇಷ್ಟ ಅಲ್ವಾ? ಓಕೆ, ನಾವು ಅದೇ ಅನ್ನಪೂರ್ಣೇಶ್ವರಿ ಕ್ರಿಯೇಷನ್ಸ್ರವರ ರಂಗನಟನ ಶಿಬಿರ 2023 ನಮ್ಮ ಕಾರ್ತಿಕ್ ಮತ್ತು ಅವರ ಬಳಗದವರು, ನಮ್ಮ ಎಲ್ಲ ಅಚ್ಚಲ್ ಬಿಟ್ರ ಇವರೆಲ್ಲ ಸೇರಿಕೊಂಡು ಮಾಡಿರುವಂತಹ ಒಂದು ರಂಗನಟನ ಶಿಬಿರ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಇದು 2ನೇ ದಿವಸ ಅಲ್ಲ, ಹಾಗಾಗಿ 2ನೇ ದಿವಸ ಫೋಟೋಗ್ರಾಫಿ ಮತ್ತು ಫಿಲ್ಮ್ ಮೇಕಿಂಗ್ನ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ಹಾಗಾಗಿ ನಾವಿವತ್ತು ಎಷ್ಟು ಕಲೀಲಿಕ್ಕಾಗುತ್ತೋ ಅಷ್ಟು ನೀವು ಕಲಿಬೇಕು. ಓಕೆ, ಯಾವುದೇ ಡೌಟ್ ಇದ್ದರೂ ಕೇಳಿ. ಹಾಗೆ ಇದನ್ನು ಇಲ್ಲೇ ಕಲಿತು ಇಲ್ಲೇ ಬಿಡಬಾರ್ದು. ನೀವು ಆದಷ್ಟು ಇದನ್ನು ಮುಂದೆ ಕೊಂಡೋಗಿ ಆದಷ್ಟು ನೀವು ಅದರಲ್ಲಿ ಇನ್ನಷ್ಟು ಕಲಿತು ಒಳ್ಳೆಯ ರೀತಿಯ ಒಂದು ಫಿಲ್ಮ್ ಮೇಕರ್ ಆಗಲಿ ಅಥವಾ ಒಂದು ಫೋಟೋಗ್ರಾಫಿ ಆಗಲಿ ಅದನ್ನು ಕಲಿತು ಮುಂದೆ ಕೊಂಡೋಗ್ಬೇಕಂತ ಇಷ್ಟು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಕ್ಲಾಸ್ ಕೆಳಗಡೆ ನಡೆಯುತ್ತೆ, ಅಲ್ಲಿ ಸ್ವಲ್ಪ ಸೆಟಪ್ ಮಾಡಿದ್ದಾರೆ, ಅಲ್ಲಿ ಹೋಗೋಣ. ಆ್ಯಂಡ್ ಥ್ಯಾಂಕ್ ಯು ಈ ಒಂದು ರಂಗನಟನ ಶಿಬಿರಕ್ಕೆ ನನಗೆ ಇಲ್ಲಿ ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಮ್ಮ ಕಾರ್ತಿಕ್ ಮತ್ತು ಅಚಲ್ ವಿಟ್ಲ ಹಾಗೆ ಅವರ ಅನ್ನಪೂರ್ಣೇಶ್ವರಿ ಕ್ರಿಯೇಷನ್ಸ್ ಈ ಟೀಮಿಗೆ ನನ್ನ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಾನು ಈಗ ಒಂದು 8-10 ವರ್ಷಗಳಿಂದ ಕ್ಯಾಮ್ರಾ ವರ್ಕ್ ಹಾಗೆ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಸ್ವಂತ ಉದ್ಯೋಗ, ನನ್ನದೇ ಆದಂತಹ BK ಕ್ರಿಯೇಷನ್ ಅನ್ನೋ ಒಂದು ಫಾರ್ಮ್ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮದು BK ಕ್ರಿಯೇಷನ್ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರ ಮುಖಾಂತರ ವ್ಲಾಗ್ ಮತ್ತಷ್ಟು ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ. ಎಲ್ಲರೂ ನಮ್ಮ ಒಂದು ಚಾನಲ್ ನೋಡದಿದ್ದರೆ ನೋಡಿ, ಸಪೋರ್ಟ್ ಇದೆ. ಹಾಗೆ ಸದ್ಯಕ್ಕೆ ನಾನು ಮಾಡಿರುವಂತಹ ಕೆಲವೊಂದು ವರ್ಕ್ಗಳು ಅಂದರೆ ಆಲ್ರೆಡಿ ಯೂಟ್ಯೂಬಲ್ಲಿ ಲಭ್ಯ ಇದೆ. ಶಾರ್ಟ್ ಫಿಲ್ಮ್ಸ್ ಆಗಲಿ, ಆಲ್ಬಮ್ ಸಾಂಗ್ಸ್ ಆಗಲಿ, ಎಲ್ಲದೂ ಕ್ಯಾಮ್ರಾ ವರ್ಕ್ ಹಾಗೆ ಎಡಿಟಿಂಗ್ ವರ್ಕ್ ಮಾಡಿರ್ತೀನಿ. ಮತ್ತು ಈಗ ಆಲ್ರೆಡಿ ರಿಲೀಸ್ ಆಗಿರುವಂತಹ ಕಾಂತಾರ ಅನ್ನೋ ಚಲನಚಿತ್ರದಲ್ಲಿ ನಾನು ಸ್ಟಿಲ್ ಫೋಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದೀನಿ. ಅದರಲ್ಲಿ ಬಂದಂತಹ ಒಂದು ಫೋಟೋ ಒಂದು ಪೋಸ್ಟರ್ ಆಗಿ ಬಂದಿದೆ ಅದರಲ್ಲಿ. ಹಾಗೆ ಕಪ್ಪು ಕಲ್ಪಿತ ಅನ್ನೋ ಒಂದು ಕನ್ನಡ ಫಿಲ್ಮ್ಗೆ ಕ್ಯಾಮ್ರಾ ವರ್ಕ್ ಆಗಿ ಮಾಡಿದ್ದೀನಿ, ನಾನು ಮೇನ್ ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ. ಹಾಗೆ ಅದು ಆಲ್ರೆಡಿ ರಿಲೀಸ್ ಆಗಿದೆ, ಅದರ ಟ್ರೈಲರ್ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಇಷ್ಟು ನನ್ನ ಪರಿಚಯ. ಇನ್ನು ನಿಮ್ಮದೊಂದು ಪರಿಚಯ ಎಲ್ಲರದ್ದು ಮಾಡಿ, ಒಬ್ಬೊಬ್ಬರದ್ದು ಹೆಸರು ಹೇಳಿ, ಹಾಗೆ ನಿಮ್ಮದೊಂದು ಎಲ್ಲಿ ಮನೆ, ಎಷ್ಟನೇ ಕ್ಲಾಸ್ ಅಂತ ಒಂದು ಹೇಳಿದರೆ ಬೆಟರ್. ಓಕೆ, ನನ್ನ ಹೆಸರು ರಾಜಲಕ್ಷ್ಮಿ. ನಾನು ಇದೇ ಶಾಲೆಯಲ್ಲಿ
ಮನೆಯಲ್ಲಿ ಮನೆ ಬಿಟ್ಲ ಇಲ್ಲ ಸೆಟ್ಟಿಂಗ್ಸ್ಗಳಿವೆ. ಓಕೆ, ಈಗ ಫೋಟೋದಲ್ಲಿ ಒಂದು ಕ್ಯಾಮ್ರಾದಲ್ಲಿ ಈಗ ಈ ಕ್ಯಾಮ್ರಾ ನೋಡಿದ್ದೀರಾ ಎಲ್ಲರೂ? ಯಾವ ಕ್ಯಾಮ್ರಾ ಇದು? ಕ್ಯಾನನ್ 3000D ಈ ಕ್ಯಾಮ್ರಾದಲ್ಲಿ ತುಂಬಾ ಸೆಟ್ಟಿಂಗ್ಸ್ ಇದೆ. ಇಲ್ಲಿ ನೋಡಿರ್ಬೋದು ನೀವು, ಇದರ ಮೇಲೆ ಈ ವೀಲ್ ಅಲ್ಲಿ ಇಷ್ಟು ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾರಾದರೂ ಈಗ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಾರೆ? ಯಾರಿಲ್ಲ ಯೂಸ್ ಮಾಡಿಲ್ಲ? ಯಾರಿಲ್ಲ, ನೋಡಲಿಲ್ಲ, ಮಾಡಿದ್ದೀರಾ? ಅದರಲ್ಲಿ ಯಾವ ಸೆಟ್ಟಿಂಗ್ ಅಲ್ಲಿ ಯೂಸ್ ಮಾಡ್ತಿದ್ದೀರಿ ನೀವು ಫೋಟೋಸ್ ನೋಡ್ಕೊಳ್ಳಿ. ಇದರಲ್ಲಿ ಯಾವ ಇದನ್ನು ಯೂಸ್ ಮಾಡ್ತಿದ್ದೀರಿ? ಈ ಸೆಟ್ಟಿಂಗ್ ಮಾಡಿ, ಅದು ಆಟೋ ಸೆಟ್ಟಿಂಗ್. ನಾವು ಕ್ಯಾಮ್ರಾದಲ್ಲಿ ಈಗ ಮೇನ್ ಆಗಿ ಒಂದು ಫೋಟೋಗ್ರಾಫಿ ಮಾಡಲಿಕ್ಕೆ ಮೇನ್ ಆಗಿ ಬೇಕಾಗಿರೋದು ಕ್ಯಾಮ್ರಾನ ಅಥವಾ ಲೆನ್ಸ್. ಲೆನ್ಸ್ ಆಗಿದೆ ಕ್ಯಾಮರಾದಲ್ಲಿ ಇರುವಂತ ಲೆನ್ಸ್ ಯಾಕಿದೆ? ಯಾಕೆ ಗೊತ್ತಿಲ್ಲ? ಈಗ ನಮ್ಮ ಕಣ್ಣಿದೆ, ಕಣ್ಣಲ್ಲಿ ಒಂದು ಲೆನ್ಸ್ ಇದೆ, ಅದು ಯಾಕೆ? ಅದು ಸಬ್ಜೆಕ್ಟ್ ಕಾಣಲಿಕ್ಕೆ. ಈಗ ಖಾಲಿ ಕ್ಯಾಮರಾದಲ್ಲಿ ನಿಮಗೆ ಸಬ್ಜೆಕ್ಟ್ ಏನು ಕಾಣುದಿಲ್ಲ, ಏನಿರೋದಿಲ್ಲ, ಪಿಕ್ಚರೇ ಕಾಣುವುದಿಲ್ಲ. ನಮ್ಮ ಕಣ್ಣಿನ ಲೆನ್ಸ್ ಇದ್ದಾಗಿದೆ. ನಮಗೆ ಈಗ ಒಂದು ವೇಳೆ ನಮ್ಮ ಕಣ್ಣಿನ ಲೆನ್ಸ್ ಹೋದ್ರೆ ಕಣ್ಣು ಕಾಣ್ತದ? ಇಲ್ಲ. ಹಾಗೆ ಒಂದು ಕ್ಯಾಮರಾಕ್ಕೆ ಈ ಲೆನ್ಸ್ ಅನ್ನೋದಿದ್ರೆ ಮಾತ್ರ ಒಂದು ಪಿಕ್ಚರ್ ಕಾಣ್ತದೆ. ಈ ಕ್ಯಾಮರಾಕ್ಕೆ ಈ ಲೆನ್ಸ್ ನಾವು ಇಲ್ಲಿ ಫಿಕ್ಸ್ ಮಾಡಿದಾಗ ನಾವು ಹೀಗೆ ನೋಡುವಾಗ ನಮಗೆ ಒಂದು ಪಿಕ್ಚರ್ ಕಾಣ್ತದಲ್ಲ, ನಾವು ಇಲ್ಲಿ ಕ್ಲಿಕ್ ಮಾಡುವಾಗ ಲೆನ್ಸ್ನ ಮುಖಾಂತರ ಅಂದರೆ ಒಂದು ಲೈಟ್ ಪಾಸ್ ಆಗಿ ಆ ಲೈಟ್ ಅನ್ನು ಲೆನ್ಸ್ನ ಮುಖಾಂತರ ತಕೊಂಡು ಇದರ ಒಳಗಡೆ ಈಗ ಇದು ಯಾವ ರೀತಿ ಕ್ಯಾಮ್ರಾ ಅಂತ ಗೊತ್ತಾ ನಿಮಗೆ? ಈ ಕ್ಯಾಮ್ರಾಕ್ಕೆ ಕ್ಯಾನನ್ ಕ್ಯಾಮ್ರಾ, ಆದರೆ ಇದು ಯಾವ ಕ್ಯಾಮ್ರಾ? ಡಿಜಿಟಲ್ ಕ್ಯಾಮ್ರಾ, ಕರೆಕ್ಟ್. ಅಂದರೆ DSLR. ಓಕೆ, ಇದೆಲ್ಲ ಡಿಜಿಟಲ್ ಕ್ಯಾಮ್ರಾ ಈಗ ಇರೋದು. ಇತ್ತೆ ನಮಕ್ ಒಂಜಿ ಸೆಷನ್ ಆಂಡ್ ಆಲ್ಮೋಸ್ಟ್ ಡನ್. ಇತ್ತೆ ನನ್ನ ನೆಕ್ಸ್ಟ್ ಸೆಷನ್ ಕೂಡ ಪೋಂದುಲ್ಲ. ಜೋಕುಲು ಎಡೆ ರೆಸ್ಪಾನ್ಸಿವ್ ಆದೊಲ್ಲೆ ತೊಂದರೆ ಜಿ ಜೋಕುಲು ಆಲ್ಮೋಸ್ಟ್ ಬಗ ಎಲ್ಲೆಲ್ಲೆ ಜೋಕುಲು ಆಕ್ಲೆಗೆ ಆತ ನಮ್ಮ ಈ ಥಿಯರಿ ಬಂಡ ಆಕ್ಲೆಗೆ ಕೇಣ್ಣಾತ್ ಒಂದು ಇಜ್ಜಿ ಪೇಷನ್ಸ್ ಇಚ್ಚಿ ಅಂಚ ಅದು ಆಲ್ಮೋಸ್ಟ್ ಕೆಲವರೆಡೆ ಇಂಟ್ರೆಸ್ಟ್ ಆನ್ಸರ್ ಪೂರ ಮಲ್ತೊಂದುಲ್ಲೇರು. ನಮಗೆ ಗೊತ್ತಿಪ್ಪನಾದ ವಿಷಯನ ಬಂದು ಬರಿಯ ಬಟ್ ಏತ ಬಂಡಲ ಇತ್ತಾಕಲ ಕಲ್ಪನಂಚಿನ ಪ್ರಾಯ ಆಲ್ಮೋಸ್ಟ್ ಅಂಚ ಅದು ಗೊತ್ತಿತ್ತನಾದ ವಿಷಯ ಪಂಡ ನನ್ನದಲ್ಲ ಎಲ್ಲಿ ಅದಲ್ಲ ಚಟುವಟಿಕೆ ಅದಲ್ಲ ಮಲ್ಪೇರ ಹಾಪಣದು ಓಡಾಪು. ನೀ
ಕಡಿಮೆ ಮಾಡಬೇಕು ಬ್ರೈಟ್ನೆಸ್, ಯಾವ್ದು ಜಾಸ್ತಿ ಮಾಡಬೇಕು? ಶಟರ್ ಸ್ಪೀಡ್ ಜಾಸ್ತಿ ಮಾಡಬೇಕು. ಓಕೆ, ಈಗ ಶಟರ್ ಸ್ಪೀಡ್ ಇಲ್ಲಿ 100 ಉಂಟು, ಒಂದು 200 ಮಾಡಿ ನೋಡುವ ಹೇಗೆ ಬರ್ತದೆ ಅಂತ. ಓಕೆ, ರಿಕ್ಯೂಗೆ ಹೋಗಿ ಸೈಡ್ ಬಟನ್ ಒತ್ತಿ 200 ಮಾಡ್ತೇನೆ. ಓಕೆ, ಇನ್ನು ಕೆಳಗೆ ವ್ಯಾಲ್ಯೂ ಉಂಟು 125 ಇಂಟು 160 ಉಂಟು, ಆದರೂ ಸ್ವಲ್ಪ ಇದು ಮಾಡ್ತೇನೆ. ಈಗ ಆಲ್ಮೋಸ್ಟ್ ಓಕೆ ಪಿಕ್ಚರ್. ಈಗಿನ ಸಿಚುವೇಶನಿಗೆ, ಈಗಿನ ಲೈಟಿಗೆ ಆಲ್ಮೋಸ್ಟ್ ಈ ಫೋಟೋ ಈಗ ಓಕೆ. ಯಾವುದೇ ಅಷ್ಟೇ, ಯಾವುದೇ ಒಂದು ಫೋಟೋ ತೆಗೆಯುವಾಗ ಲೈಟಿಂಗ್ ನಾವು ನೋಡಲೇಬೇಕಾಗಿ. ಈಗ ನಾನೀಗ ನಿಮ್ಮನ್ನು ನೆರಳಲ್ಲಿ ನಿಲ್ಲಿಸಿದ್ದೇನೆ, ಯಾಕೆ ಅಂದರೆ ತುಂಬ ಬಿಸಿಲಿಗೆ ಬೇಡ ಅಂತ. ಇಲ್ಲ ಅಂದರೆ ನಾವು ಈಗ ಆ ಸಬ್ಜೆಕ್ಟ್ ಕ್ಲಿಯರ್ ಆಗಿ ಬರಬೇಕಾದ್ರೆ ನಾವು ಈ ಕಡೆಯಿಂದ ಫೋಟೋ ತೆಗಿಬಾರ್ದು, ನಾವು ಆ ಕಡೆಯಿಂದ ಫೋಟೋ ತೆಗಿಬೇಕು. ಲೈಟ್ ಯಾವ ಸೈಡಿಂದ ಉಂಟು? ಎಲ್ಲಿಂಟು ಲೈಟ್? ಅಂದರೆ ಈಗ ಇಲ್ಲಿದ್ದು ಸೋರ್ಸ್ ಲೈಟ್ ಯಾವುದು? ಸನ್ಲೈಟ್. ಸನ್ಲೈಟ್ ಯಾವ ಕಡೆಯಿಂದ? ಮಿಡ್ಲಿಂದ ಉಂಟು ಈಗ ಆಲ್ಮೋಸ್ಟ್. ಈಗ ಮಿಡ್ಲಿಂದ ಹೇಳುವಾಗ ಒಂದು ಮಿಡ್ಲ್ ಲೈಟ್ ಇರುವಾಗ ನನಗೆ ತಲೆಯ ಮೇಲೆ ಲೈಟ್ ಉಂಟು, ಒಂದು ಲೈಟ್ ಕರೆಕ್ಟ್ ಇರ್ಬೋದಾ ನಿಮ್ಮ ಲೆಕ್ಕದಲ್ಲಿ? ಮಿಡ್ಲ್ ಈಗ ತಲೆಯ ಮೇಲಿಂದ ಒಂದು ಲೈಟ್ ಬಂದರೆ ಕರೆಕ್ಟ್ ಇರ್ಬೋದಾ? ಇಲ್ಲ. ಯಾವಾಗಲೂ ಲೈಟ್ ನಮ್ಮ ಫ್ರಂಟಿಂದ, ಕರೆಕ್ಟಾಗಿ ಫ್ರಂಟಿಂದ ಬಂದರೆ ಮಾತ್ರ ಕರೆಕ್ಟ್ ಲೈಟ್ ಸೋರ್ಸ್ ಬರ್ತದೆ. ಇಲ್ಲಾಂದ್ರೆ ಮೇಲೆಯಿಂದ ಲೈಟ್ ಬೀಳುವಾಗ ನಮ್ಮ ಇಲ್ಲಿ ಶ್ಯಾಡೋಸ್ ಬರ್ತದೆ. ಈ ತಲೆಯ ಈ ಜಾಗದಿಂದ ಬಿಟ್ಟು ನಮ್ಮ ಇಲ್ಲಿ ಯಾವುದೆಲ್ಲ ಇರ್ತದೆ ಎಲ್ಲ ಶ್ಯಾಡೋಸ್ ಬರ್ತದೆ, ಮುಖ ಸ್ವಲ್ಪ ಡಾರ್ಕ್ ಬರ್ತದೆ. ಓಕೆ, ಈಗ ಸರೌಂಡಿಂಗು ಕ್ಲೌಡ್ ಎಲ್ಲ ಬಂದು ಎಷ್ಟಾಯಿತು? 3 ಕ್ಲಿಕ್ ಆಯಿತು, ಇನ್ನು 1 ಕ್ಲಿಕ್ ಉಂಟು. ಯಾವುದು ಹೆಚ್ಚಾಯಿತು, ಯಾವುದು ಕಡಿಮೆ ಆಯಿತು ಎಂತ ಆದರೂ ರಿಲೀಸ್ ಬಟನ್ ಅದೇ ಹೊರಗೆ ಬರಲಿಕ್ಕೆ. ಕ್ಯೂ ಮತ್ತೆ ಸೆಟ್ ಮಾಡಿ ಸರಿ. ಒಮ್ಮೆ ಕ್ಯಾಪ್ಚರ್ ಮಾಡಿ ಕಾಯಬೇಕು ಸ್ವಲ್ಪ. ಯಾವ್ದು ಜಾಸ್ತಿ ಆಗಿದೆ, ಯಾವುದು ಕಡಿಮೆ ಆಗಿದೆ ನೋಡಿ. ಜೋಕ್ಲೆಗೆ ಕಲ್ಪವನಿ ಮೇರೆ ಆಯಲ್ಲ ಅಚ್ಚಲ್ಲ ಆಗಲೇ ಗೊತ್ತು ಜಾಲರ್ಸುತ್ತೆ ಮರ್ಯಾದೆ ನೀನು ಕ್ಯಾಮರಾಮ್ಯಾನ್ ಅಚ್ಚಲ್ ಬಿಟ್ಲ. ಆಯ್ತಾ? ಎಲ್ಲ ಕ್ಲಿಕ್ ಆಯ್ತು. ಫೋಕಸ್ ಅಣ್ಣ. ರೀಪ್ರೊಡಕ್ಷನ್ ಅಲ್ಲಿ ಬರುವಂತಹ ವಿಷಯಗಳು ಎಲ್ಲ ನೆನಪಿಡಿ. ಏನೆಲ್ಲ ಬಂತು ಸ್ಟಾರ್ಟಿಂಗ್ ಹೇಳಿ? ಒಬ್ರು ಯಾರಾದ್ರೂ ಒಬ್ರು ಹೇಳಿ. ಅಲ್ಲಿ ಮತ್ತೆ ಕ್ಯಾರೆಟ್ ಹೇಳಿ. ಸ್ಟೋರಿ ಬೋರ್ಡ್, ಆಮೇಲೆ ಲೊಕೇಶನ್. ವರ್ಕ್ಶಾಪ್ ಕೂಡ ಅದರಲ್ಲಿ ಬರುತ್ತೆ, ವರ್ಕ್ಶಾಪ್ ಬೇಕು. ಇದೆಲ್ಲ ಆದ್ಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಒಂದು. ಈಗ ಇದೊಂದು ರೂಮ್ ಅಂತ ಆದ್ರೆ ಈ ರೂಮಲ್ಲಿ ಏನೆಲ್ಲ ಬೇಕು ಗೊತ್ತಾಯ್ತಾ? ಆರ್ಟ್ ಡಿಪಾರ್ಟ್ಮೆಂಟ್ ಈ ರೂಮಲ್ಲಿ ಈಗ ನೀವು ಸ್ಟೂಡೆಂಟ್ಸ್ ಇದ್ದೀರಾದ್ರೆ ಏನೆಲ್ಲ ಬೇಕು ಅನ್ನೋದು ಅದೆಲ್ಲ ಮಾಡುವ ಕೆಲಸ ಆರ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಹೋಗುತ್ತೆ. ಅಂದರೆ ಒಂದು ಬೋರ್ಡ್ ಬೇಕು, ಒಂದು ಅಲ್ಲಿ ಬುಕ್ ಸೆಟಪ್ ಬೇಕು, ಇಲ್ಲಿ ಬೆಂಚ್ ಬೇಕು. ಇದೆಲ್ಲ ಶೂಟಿಂಗ್ ಹೋಗುವಾಗ ಎಲ್ಲ ಪ್ಲೇಸಲ್ಲಿ ಒಂದೊಂದು ಅಗತ್ಯ ಬರುತ್ತೆ. ಅದನ್ನೆಲ್ಲ ಮೊದಲೇ ಲಿಸ್ಟ್ ಮಾಡಿಟ್ಕೊಳ್ತಾರೆ, ಈ ಪ್ಲೇಸಲ್ಲಿ ಈ ಥರ ಬೇಕು ಅದೆಲ್ಲ. ಈಗ ನೀವು KGF ನೋಡಿರ್ಬೋದು, ಈಗ ಕಾಂತಾರ ನೋಡಿರ್ಬೋದು, ಅದರಲ್ಲೆಲ್ಲ ಎಲ್ಲ ಜಾಸ್ತಿ ಕೆಲಸ ಎದ್ದು ಕಾಣ್ತಾ ಇರೋದು ಅವರದ್ದೇ, ಆರ್ಟ್ ಡಿಪಾರ್ಟ್ಮೆಂಟ್ನವರದ್ದು. KGF ಮತ್ತು ಕಾಂತಾರದ್ದು ಅದರಲ್ಲಿ ಒಬ್ಸರ್ವ್ ಮಾಡಿದ್ರೆ ನೀವು ಆರ್ಟ್ ಅಂದ್ರೆ ಏನು ಅಂತ ಕಾಂತಾರದಲ್ಲಿ ಒಂದು ಕಾಂತಾರ ಎಲ್ಲ ನೋಡಿದ್ರಲ್ಲ, ಕಾಂತಾರದಲ್ಲಿ ಒಂದು ಕೈಲಾಸ ಅಂತ ಒಂದು ಮರ
ಇತ್ತು ನೋಡಿದ್ದೀರಾ, ಅದರ ಮೇಲೆ ಒಂದು ಸೆಟಪ್ ಇತ್ತು. ಅವರು ಹೋಗಿ ಅಲ್ಲಿ ಕೂತ್ಕೊಳ್ಳೋದು, ಮಾತಾಡ್ತಾ ಇರ್ತಾರಲ್ಲ ಶಿವ ಮತ್ತು ಲೀಲಾ, ಆ ಸೆಟಪ್ ಮಾಡಿದ ಆರ್ಟ್ ವರ್ಕ್ ನಾವೇ. ಹಾಗೆ ಒಂದು ಮರ ಒಂದು ಬೀಳೋ ಸೀನ್ ಇತ್ತು ನೋಡಿದ್ದೀರಾ, ಅದು ಒರಿಜಿನಲ್ ಮರ ಅಲ್ಲ, ಅದು ಕ್ರಿಯೇಟೆಡ್. ಆ ದೊಡ್ಡ ಮರವನ್ನು ಕಾಂಕ್ರೀಟ್ ಯೂಸ್ ಮಾಡಿ, ಅಡಿಗೆ ಕಾಂಕ್ರೀಟ್ ಯೂಸ್ ಮಾಡಿ ರೆಡಿ ಮಾಡಿರುವಂಥದ್ದು. ಅಂದರೆ ಯಾವುದೇ ಮರವನ್ನು ಅರಣ್ಯದಲ್ಲಿ ಕಡಿಯುವಂಥ ಇದಿಲ್ಲ ನಮಗೆ. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಅಷ್ಟು ದೊಡ್ಡ ಮರವನ್ನು ಕಡಿಲಿಕ್ಕೆ ನಮಗೆ ಇದು ಸಿಗೋದಿಲ್ಲ. ಅದಕ್ಕೋಸ್ಕರ ಆ ಮರವನ್ನು ಕ್ರಿಯೇಟ್ ಮಾಡಿ ಟ್ರೈನ್ನ ಮೂಲಕ ಬೀಳೋ ಹಾಗೆ ಮಾಡಿದ್ದು, ಗೊತ್ತಾದ್ರು. ಅದೆಲ್ಲ ಕೆಲಸ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಹಾಗಾಗಿ ಪ್ರೀಪ್ರೊಡಕ್ಷನ್ ಅಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಕೂಡ ಒಂದು ಭಾಗ ಆಗಿರ್ತದೆ. ಇಂಟರ್ನೆಟ್ ಯುಗ ಈಗ, ಎಲ್ಲ ನಾನು ಹೇಳಿದ ಎಲ್ಲ ವಿಷಯಗಳು ಇಂಟರ್ನೆಟ್ ನಲ್ಲಿ ಇದೆ. ನಿಮಗೆ ಯಾವ ಇಂಟ್ರೆಸ್ಟ್ ಇದೆ, ನಿಮ್ಮ ಯಾವುದು ಫೀಲ್ಡ್ ಅಂತ ನೀವು ಮೊದಲು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಒಬ್ಬ ಆರ್ಟಿಸ್ಟ್ ಆಗಬೇಕಾ, ಒಬ್ಬ ಕ್ಯಾಮರಾಮ್ಯಾನ್ ಆಗಬೇಕಾ, ಒಬ್ಬ ಮ್ಯೂಸಿಷಿಯನ್ ಆಗಬೇಕಾ, ಒಬ್ಬ ಡ್ಯಾನ್ಸರ್ ಆಗಬೇಕಾ, ಅದನ್ನು ನೀವು ಗುರಿ ಇಟ್ಕೊಳ್ಳಿ. ಎಲ್ಲಾನು ಆಗಬಾರ್ದು ಅಂತಿಲ್ಲ, ಆದರೆ ಮನಸ್ಸಲ್ಲಿ ಒಂದು ಇದೇ ಆಗಬೇಕು ಅಂತಿದ್ರೆ ಅದಕ್ಕೆ ಟ್ರೈ ಮಾಡಿ, ಪ್ರಯತ್ನಿಸಿ. ಪ್ರಯತ್ನ ಇಲ್ಲದೆ ಯಾವುದು ಸಹ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಚಂದ ಆಯ್ತಾ, ಖುಷಿ ಆಯ್ತಾ, ಏನಾದರೂ ಕಲ್ತ್ರ, ಏನಾದರೂ ಡೌಟ್ ಇದೆಯಾ, ಇನ್ನು ಫೀಲ್ ಮಾಡ್ಬೋದಾ, ಫೋಟೋ ತೆಗಿಬೋದಾ, ಮನೇಲಿ ಹೋಗಿ ಕ್ಯಾಮ್ರಾಗೆ ಗಲಾಟೆ ಮಾಡಿ ಅಂತ ಇಲ್ಲ. ಸರಿ, ಹಾಗಾದ್ರೆ ಟೈಮ್ ಆಗ್ತಾ ಬಂತು, ಖಂಡಿತ ಆಗೋಷ್ಟು ಹೇಳಿದ್ದೇನೆ. ಇನ್ನು ನಿಮಗೆ ಬಿಟ್ಟದ್ದು, ಯಾರು ಮರಿಬೇಡಿ, ಇವತ್ತು ಕಲ್ತದನ್ನು ಆದಷ್ಟು ಮನೆಗೆ ಹೋಗಿ ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡಿ. ಎಲ್ಲಿಯಾದರೂ ಅವಕಾಶ ಸಿಕ್ಕರೆ, ಇಂಥದೇ ಅವಕಾಶ ಸಿಕ್ಕರೆ ಬಿಡಬೇಡಿ, ಹೋಗಿ ಅಲ್ಲಿ ಸಹ ನನಗೆ ಗೊತ್ತಿಲ್ಲದ ವಿಷಯಗಳನ್ನು ನನಗೆ ಬೇರೆ ಯಾವುದಾದ್ರೂ ನಿಮಗೆ ಹೇಳ್ಬೋದು. ಹಾಗಾಗಿ ಮಿಸ್ ಮಾಡಬೇಡಿ. ಹಾಗೆ ಬರ್ತದಲ್ಲಿ ಯಾವ್ದು ಮಿಸ್ ಆಗಬೇಡಿ, ಮನೆಗೆ ಹೋಗಿ ಬೆಂದು ತಿಂದಿದ್ರೆ. ಹಾಗಾದರೆ ತುಂಬ ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಒಂದು ಚಿಕ್ಕ ಪ್ರಯತ್ನಕ್ಕೆ ಸಪೋರ್ಟ್ ಕೊಟ್ಟಂತಹ ಮಕ್ಕಳಿಗೆ, ಹಾಗೆ ನಮ್ಮನ್ನು ಇಲ್ಲಿಯವರೆಗೆ ಕರೆದು ಅವಕಾಶ ಕೊಟ್ಟಂತಹ ನಮ್ಮ ಅನ್ನಪೂರ್ಣೇಶ್ವರಿ ಇದರ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗುಡಿದಿ ಟೀಚರ್ ಅದೇ ಭಯಂಕರ ವರದಿ ತಲೆ ಪಿಕ್ಚರ್ ದೇಪಲ್ ಮಾತ್ರ ಭಾರಿ ನೈಟ್ ಬರೆದಿತ್ತಲ್ಲ ಅದು. ಅಥವಾ ಸ್ಯಾಟಿಸ್ಫೈಡ್ ಪಾಚಾರ ಎಸ್ಒ ಫ್ಯೂಚರ್ ಗಂಡವು ಗೊಬ್ಬಿನ ಅದ ಅವೆಂಚಿನದು ಈಡೇಟ್ ಗೊಬ್ಬಿನಿ. ಸರಿ ಅಪ್ಪ ಹಿಂಗೆ ಬಿದ್ದಾಡ ಇಲ್ಲಡೆ ಫೋನ್ ನನ್ನ ಕೂಡ ಬರ್ತಾ ಉಂಡು ತಿಗ ನಾನಾರ ಬರ್ಕ ಐಕಂದೆ ನನ್ನ ಮಾರಿ ಬಿಜಿ ಬೇರೆ ಚಂದ ಡ್ಯೂಟಿ ಪ್ರೈಸ್ ಬೇಗ ಅಪ್ಪನ ಕಮ್ಮಿ ಅಲ್ಲ ಡ್ಯೂಟಿ ಬೇಗ ಆಪಣ ನಾಲ್ಕರ ಆಪಣ ಚಾಣದ ನಾಲ್ಕರ ಅಂದತ್ತಿ ಹೋಗೋದು ಎತ್ತದ ಹಚ್ಚುಲ್ಲ. ಸರಿ ಅಪ್ಪ ಈಗ ಏನಲ್ಲ ಸಿ ವಿ ಕಟ್ಟಿಬಿಟ್ರೆ ಬಂತೆ ಅಲ್ಲ ಸ್ಕ್ರಿಪ್ಟ್ ಬೇರೆ ಸ್ಕ್ರಿಪ್ಟ್ ಡೈಲಾಗ್ಸ್ ನಾನು ನೆಕ್ಸ್ಟ್ ಪಾರ್ಕುನಿ ಸರಿ ಅಮ್ಮ ಬೈ ನಿಗುಲ್ ನನ್ನ ಬರೆ ರಿಜೆಡೆ ಗೊತ್ತಾಗ ಸೆಕೆಂಡ್ ಶೂಟ್ ಪನ್ ಅಂತಾರೆ ಒಂದು ಎಂಗಲ್ ಪನ್ ಪೂಜೆ ಆಯ್ತಾ ಮೋಡ್ ಎಂಚೆ ಪುಂಡಂದೆ ಇರು ಪಂಡರದ ಅವು ಎಂಚ ಸೆಟ್ ನನ್ನ ಪನ್ ಪೂಜೆ ಅಂಡ ನಿಕುಲೆ ಮನ್ಸು ಒಂದು ನೆಕ್ಸ್ಟ್ ನನ್ನ ನಿಕುಲೆ ಗೋಲಾನ ತಿಕನ ಓಕೆ ಗಾಯ್ಸ್ ನಮ ಬತ್ತನಂಚಿನ ಒಂಜಿ ಟ್ರೈನಿಂಗ್ ವಿಷಯ ಆಂಡ್ ಫೈನಲಿ ಕಂಪ್ಲೀಟ್ ಆದಿತ್ತೆ ಎಂಕಲ್ ಪಿದಾಡೊಂದುಲ್ಲ ಬಾರಿ ಒಂಜಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತ ಪನೊಲಿದೆ ಪಂಡ ಏನಿ ಮುಟ್ಟಲ ಯಾನೊಂಜಿ ಲೆಕ್ಚರಿಂಗ್ ಕೊರ್ರೆ ಪೋತ್ಜಿ ನಂಜಿ ಫಸ್ಟ್ ಟೈಮು ಲೆಕ್ಚರಿಂಗ್ ಕೊರ್ರೆ ಬತ್ತೀನಿ. ಸೊ ಬಾಯ್ ಬಾಯ್ ಮಚ್ಚಲ್ ಬಿಟ್ಲ ಬಾಯ್ 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 ಸಿ ಯು. ಬಾಯ್.
ಅಂಚ ಬಾರಿ ಶೋಕದ ಒಂಜಿ ಫಂಕ್ಷನ್ ಅಂತ ಪನೊಲಿ ಒಂಜಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಂಡ್ ಎಂಕೊಂಜಿ ನಮಗೆ ಗೊತ್ತಿತ್ತಿನ ವಿಷಯ ಪಂಪನ ಒಂಜಿ ಜೋಕುಲು ಒಂಜಿ ಸಾರ ಕ್ವಶನ್ಗೆ ಏನು ಅಂತ ಆಯ್ತು ಇಡೆಟ್ ಚೆರಿಪಿರಿ ಎಲ್ಲ ಪನ್ಪ ಬಟ್ ಒಂಜಿ ಎಡ್ಡೆ ಒಂಜಿ ಎಕ್ಸ್ಪೀರಿಯನ್ಸ್ ಆಂಡ್ ಎಂಕಲೊಂಜಿ ಶಾಲಾ ದಿನಗಳು ನೆನಪತ್ತಲೆ ಕಾಂಡು ಒಂಜಿ ಸೂಪರ್ ಆಂಡ್ ಥ್ಯಾಂಕ್ ಯು ನಮ್ಮ ಕಾರ್ತಿಕ್ KK ಲಾಕ್ಸ್ ಮೇರೆಗೆ ಅಂಚನೆ ಅಚ್ಚಲ್ ಬಿಟ್ಲ ಮಕ್ಕಳು ಮಾತ ಎಡ್ಡೆ ಸಪೋರ್ಟ್ ಇತ್ತೇರು ಅಂಚ ಅದು ಬಾರಿ ಪೊರ್ಲಾಂಡ್ ಪ್ರೋಗ್ರಾಮ್ ಮಾತ ನನ್ನ ನಮ್ಮ ಸೀದಾ ಇಲ್ಲಡೆ ಪಿದಾಡುನು ಪೋಯಿ ಬಚ್ಚಿನ ಚೂರು